ನಮಸ್ಕಾರ. ನನ್ನ ಹೆಸರು ಮಾತಾಡಿ ಮಂಜಮ್ಮ ಜೋಗತಿ, ಕರ್ನಾಟಕ ಜಾನಪದ ಅಕಾಡೆಮಿ ಅಧ್ಯಕ್ಷೆ. ನನಗೇನು ಹೇಳಲು ಹೊರಟಿದ್ದೀನಂದರೆ, ರಾಬರ್ಟ್ ಸಿನಿಮಾ ತೆರೆ ಕಂಡ ನಂತರ ತುಂಬ ಜನ ನನಗೆ ಕರೆ ಮಾಡಿ, ಅಮ್ಮ ರಾಬರ್ಟ್ ಸಿನಿಮಾ ನೋಡಿ ಯಾಕಪ್ಪ ಅಂಥದ್ದು ಏನು ವಿಶೇಷತೆ ಇದೆ? ಇಲ್ಲಮ್ಮ, ದರ್ಶನ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಅನ್ನೋದಕ್ಕಿಂತ ನಿಮ್ಮವರ ಮೇಲೆ ತುಂಬ ಪ್ರೀತಿ ವಿಶ್ವಾಸವನ್ನಿಟ್ಟು ನಿಮಗೆ ಗೌರವ ಕೊಡ್ತಕ್ಕಂಥ ಮಾತುಗಳನ್ನು, ಬೇರೆ ಜನ ನಿಮಗೆ ಗೌರವವನ್ನು ಕೊಡ್ತಕ್ಕಂಥ ಮಾತುಗಳನ್ನು ಅವರಲ್ಲಿ ಆಡಿದ್ದಾರೆ. ಖಂಡಿತ ನೀವು ನೋಡ್ರಿ ಅಂತಿದ್ರು, ಎದುರಿಗೆ ಸಿಕ್ಕಿದಾಗ ಹೇಳ್ತಾ ಇದ್ರು. ನಾನು ತುಂಬ ವರ್ಷಗಳಾದವು ನಾನು ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾಗಳನ್ನೇ ನೋಡಿಲ್ಲ. ಸತ್ಯ ಹರಿಶ್ಚಂದ್ರ ಕಲರ್ ಚಿತ್ರ ಮಾಡಿದಾಗ ಹೊಸಪೇಟೆಯಲ್ಲೇ ಆ ಸಿನಿಮಾ ನೋಡಿದ್ದು. ಅವತ್ತಿಂದ ಇವತ್ತಿನವರೆಗೆ ಒಂದು ಸಿನಿಮಾನ ಮಾಡಿದ್ದಿಲ್ಲ. ಆಮೇಲೆ ಇಲ್ಲಿ ಬೆಂಗಳೂರಿಗೆ ಓಡಾಡಿದ್ರೆ ತುಂಬ ಜನ ಹೇಳ್ತಾ ಇದ್ರು ನೋಡೋಣ ಅಂತ. ಅವ್ರಿಗೂ ಸಹ ನಾನು ಭರವಸೆ ಕೊಟ್ಟಿದ್ದಿಲ್ಲ. ಒಂದ್ಸರಿ ಮತ್ತೆ ಇಲ್ಲಮ್ಮ ಹೋಗ್ಬರ್ರಿ ಅಂತ ಹೇಳಿದರು. ಅದು ನಿನ್ನೆ ಹೋಗಿದ್ದೆ ಆ ಸಿನಿಮಾ ನೋಡೋದಕ್ಕೆ ಅಂತ ಹೋಗಿದ್ದೆ. ನಾನು ಮತ್ತು ನನ್ನ ಅಕಾಡೆಮಿ ಸಿಬ್ಬಂದಿ ಎಲ್ಲರೂ ಆ ಸಿನಿಮಾವನ್ನು ನೋಡೋಕೆ ಹೋಗಿದ್ವಿ. ಮೊಟ್ಟ ಮೊದಲನೇ ಬಾರಿಗೆ ಅಲ್ಲಿ ಶ್ರೀರಾಮ ಮಂದಿರವನ್ನೇ ನೋಡೋದಷ್ಟು, ಅಯೋಧ್ಯೆ ನಗರವನ್ನೇ ನೋಡೋದಷ್ಟು ಸಂತೋಷವಾಯಿತು. ಅಷ್ಟೊಂದು ಆಂಜನೇಯ ಪಾತ್ರಧಾರಿಗಳು, ಶ್ರೀರಾಮನ ಪಾತ್ರಧಾರಿಗಳು ನೋಡಿ ಅಯೋಧ್ಯೆಯನ್ನು ಮತ್ತೆ ಕಣ್ಣು ಮುಂದೆ ನನಗೆ ಬಂದು ಹೋದಾಗ ಅಷ್ಟು ಕಲ್ಪನೆ ಆಯಿತು. ದರ್ಶನ್ ಅವರಂತೂ ತುಂಬ ಅದ್ಭುತವಾಗಿ ಅದರಲ್ಲಿ ಅಭಿನಯಿಸಿದ್ದಾರೆ. ಅದರಲ್ಲೂ ಇನ್ನೂ ಹೆಚ್ಚಿನದಾಗಿ ಹೇಳಬೇಕಂತಂದರೆ, ನನ್ನ ಸಮುದಾಯದ ಬಗ್ಗೆ ಹೆಚ್ಚಿನ ಪ್ರೀತಿ ಮತ್ತು ಹೆಚ್ಚಿನ ಒಲವನ್ನು ಇಟ್ಕೊಂಡು ಮತ್ತು ಗೌರವವನ್ನು ಇಟ್ಟುಕೊಂಡು ನಮ್ಮವ್ರ ಬಗ್ಗೆ ಒಳ್ಳೆಯ 4 ಮಾತುಗಳನ್ನು ಅದರಲ್ಲಿ ಮಾತಾಡಿದ್ದಾರೆ. ಅವರ ಆ ಚಿತ್ರವನ್ನು ನೋಡಿದ ಯುವಕರಾಗಿರ್ಬೋದು, ಯುವತಿಯರೇ ಆಗಿರ್ಬೋದು, ಯಾವುದೇ ಸಮಾಜ ಆದರೂ ನಮ್ಮ ಸಮಾಜವನ್ನು ನೋಡಿದರೆ ಗೌರವಿಸ್ತಕ್ಕಂಥ ಮಾತುಗಳನ್ನು ಅದರಲ್ಲಿ ಆಡಿದ್ದಾರೆ. ನನಗಿವತ್ತು ತುಂಬ ಸಂತೋಷ ಆಯಿತು. ಇಷ್ಟು ವರ್ಷಗಳ ನಂತರ, ಅದು ಬೆಂಗಳೂರಲ್ಲಿ ಇದುವರೆಗೂ ನಾನು ಸಿನಿಮಾನೇ ನೋಡಿಲ್ಲ. ಇವತ್ತೇ ನಾನು ನಿನ್ನೆನೇ ಮೊದಲು ಸಿನಿಮಾವನ್ನು ನೋಡಿದ್ದು. ಅದು ಮಂತ್ರಿ ಮಾಲಲ್ಲಿ. ಅದು ದೊಡ್ಡ ದೊಡ್ಡ ಶ್ರೀಮಂತರಿಗೆ ಅವಕಾಶ ಇರತಕ್ಕಂಥ ಸ್ಥಳ, ನಮ್ಮಂಥವ್ರು ಹೋಗಂಥ ಜಾಗ ಅಲ್ಲ ಅದು. ಆದರೆ ಪ್ರದೋಷ್ ಮತ್ತು ಅವರ ಸಂಗಡಿಗರೆಲ್ಲರೂ ಸೇರಿ ಅವರೇ ನಮಗೆ ಟಿಕೆಟ್ ಮಾಡಿ, ಅಮ್ಮ ನೀವು ನೋಡ್ತೀವಿ ಅಂದರೆ ನಾವು ಟಿಕೆಟ್ ಮಾಡಿಕೊಡ್ತೀವಿ ಅಂತ ಪ್ರೀತಿಯಿಂದ ಟಿಕೆಟ್ ಮಾಡಿ ನಮ್ಮನ್ನು ಮಂತ್ರಿ ಮಾಲಿಗೆ ಕಳಿಸ್ಕೊಟ್ಟಿದ್ರು. ನನಗೆ ತುಂಬ ಖುಷಿಯಾಯಿತು. ಇದೇ ರೀತಿ ಇನ್ನೂ ಅತ್ಯುತ್ತಮವಾದ ಚಿತ್ರಗಳು ಅವರ ಕೈಯಲ್ಲಿ ಮೂಡಿ ಬರಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ನಿರ್ಮಾಪಕರಿಗೂ ಮತ್ತು ನಿರ್ದೇಶಕರಿಗೆ ನಾನೊಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೇನೆ. ಅದು ನನ್ನ ಮನದಾಳದ ಮಾತಾಗಿರುತ್ತೆ, ನನ್ನ ಒಂದು ಪ್ರೀತಿಯ ಮಾತಾಗಿರುತ್ತೆ. ಮುಂದಿನ ದಿನಮಾನಗಳಲ್ಲಿ ನಮ್ಮವರೇ ಆದ ನಮ್ಮ ಸಮುದಾಯದವರನ್ನು ಇಟ್ಟುಕೊಂಡು ಅಂಥ ಚಿತ್ರಗಳಲ್ಲಿ ನಮ್ಮವರಿಗೆ ಒಂದು ಅವಕಾಶವನ್ನು ಕಲಿಸಿಕೊಟ್ರೆ ಜನಗಳಿಗೆ ಇನ್ನೂ ಗೌರವ ಜಾಸ್ತಿ ಆಗುತ್ತೆ ಮತ್ತು ಇಡೀ ಚಿತ್ರರಂಗಕ್ಕೆ ಒಂದು ದೊಡ್ಡ ಗೌರವ ಸಿಗುತ್ತೆ. ನಿಮ್ಮನ್ನು ನೋಡಿ ಮತ್ತೆ ಬೇರೆ ಚಿತ್ರರಂಗದವರು, ಬೇರೆ ಚಿತ್ರ ಮಾಡ್ತಕ್ಕಂಥವ್ರು ನಮ್ಮನ್ನು ಬಳಸ್ತಾರೆ. ಈಗ ನಮ್ಮವರು ಸಹ ನಮ್ಮ ಸಮುದಾಯದಲ್ಲಿ ಹಲವಾರು ಕಲಾವಿದರಿದ್ದಾರೆ, ಸಾಹಿತ್ಯಗಳಿದ್ದಾರೆ, ಸಂಗೀತ ಇದ್ದಾರೆ, ನೃತ್ಯ ಮಾಡೋರು ಇದ್ದಾರೆ. ಅವರು ಮೂಲ ಕಲಾವಿದರನ್ನ ಬಳಸ್ಕೊಂಡು ಮುಂದಿನ ದಿನಮಾನಗಳಲ್ಲಿ ಮಾಡ್ತೀರಾ ಅನ್ನೋ ಭರವಸೆ, ಮಾಡ್ತಾರೆ ದರ್ಶನ್ ಅವರನ್ನ ಒಂದು ಭರವಸೆ ನಾನು ಇಟ್ಕೊಂಡಿದ್ದೀನಿ. ದೊಡ್ಡ ಗುಣವನ್ನು ನಾನು ಹೇಳ್ಕೊಳ್ಳೋದಕ್ಕೆ ಇವತ್ತು ಇಷ್ಟಪಡ್ತಾ ಇದ್ದೀನಿ. ಆ ದೊಡ್ಡ ಗುಣ ಏನಂದರೆ, ಇವತ್ತು ಕನ್ನಡ ಪ್ರಭವನ್ನು ಓದ್ತಾ ಇರಬೇಕಾದ್ರೆ ಕೊನೆಯ ಪುಟದಲ್ಲಿ ದರ್ಶನ್ ಅವರು ಮತ್ತು ಅವರ ಪಕ್ಕಕ್ಕೆ ಒಬ್ಬ ಬಿಳಿಯ ದಾಡಿಯನ್ನು ಬಿಟ್ಕೊಂಡಿರ್ತಕ್ಕಂಥ ಮನುಷ್ಯನನ್ನು ಅಪ್ಪಿಕೊಂಡು ನಿಂತಿದ್ದರು. ಯಾರು ಇವರು ಅಂತ ನಾನು ಅದನ್ನು ಪೂರ್ಣ ಓದಿದೆ. ಅವರ ಹೆಸರು ಸುಂದರ್ ರಾಜು ಅಂತ. ಆ ಸುಂದರ್ ರಾಜ್ ಬೇರೆ ಯಾರೂ ಅಲ್ಲ, ದರ್ಶನ್ ಅವ್ರನ್ನ ದಿನ ಸ್ಕೂಲಿಗೆ ಕರ್ಕೊಂಡು ಹೋಗ್ತಿದ್ದ ಬಸ್ ಡ್ರೈವರ್ ಅವರು. ಆ ಬಸ್ ಡ್ರೈವರ್ಗೆ 80 ವರ್ಷ ಆಗಿದೆ. ಅವರ ಹುಟ್ಟುಹಬ್ಬಕ್ಕೆ ಮನೆಗೆ ಹೋಗಿ ಅವರಿಗೆ ಶುಭಾಶಯಗಳನ್ನು ತಿಳಿಸಿದ್ರಲ್ಲ, ಅದು ನನಗೆ ತುಂಬ ಖುಷಿ ಆಯಿತು. ಅಂಥ ಗುಣಗಳು ಅದು ಎಲ್ಲರಲ್ಲೂ ಬರಬೇಕು. ಎಲ್ಲ ಕಲಾವಿದರಲ್ಲೂ, ಎಲ್ಲ ನಟ ನಟಿಯರಲ್ಲೂ ಬಂದರೆ ಎಷ್ಟು ಗೌರವವಾಗಿರುತ್ತೆ. ಅದನ್ನು ನೋಡಿ ನನಗೆ, ಅದನ್ನು ಓದಿ ಇವತ್ತು ತುಂಬ, ನಿನ್ನೆ ಅವ್ರ ಸಿನಿಮಾ ನೋಡ್ಬಂದಿದ್ದೆ, ಇವತ್ತು ಅವರು ಒಳ್ಳೆ ಗುಣದ ಬಗ್ಗೆ ಪತ್ರಿಕೆಯಲ್ಲಿ ಓದಿದಾಗ ನಾನು ಮತ್ತೊಂದು ಸರಿ ದರ್ಶನ್ ಅವರಿಗೆ ಕೈ ಮುಗಿಬೇಕು ಅಂತ ಅನಿಸ್ಬಿಡ್ತು. ನಿಜವಾಗೂ ಧನ್ಯವಾದಗಳು. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಕೋಸ್ಟಲ್ ಕನ್ನಡ ಪೇಜ್ಗೆ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ.